ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ಡಿಸಿಎಂ ಸ್ಥಾನ ನೀಡುವ ಬಗ್ಗೆ ಚರ್ಚೆ ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು. ಮುಂದೆ ಏನಾಗುತ್ತೆ ಎಂಬ ಮಾಹಿತಿ ನನಗೂ ಇಲ್ಲ. ಸಮಯ ಅದನ್ನು ನಿರ್ಧರಿಸುತ್ತದೆ. ಈಗ ನಾನು ಯಾವುದೇ ರಾಜಕೀಯ ಮಾತನಾಡುವುದಿಲ್ಲ. ಸಮಯ ಬಂದಾಗ ಎಲ್ಲವೂ ತಿಳಿಯುತ್ತದೆ. ಸರ್ಕಾರ ಯಾವಾಗ ಅಧಿವೇಶನ ನಡೆಸಲು ತೀರ್ಮಾನಿಸುತ್ತೆ ಆಗ ಸುಸೂತ್ರವಾಗಿ ಸದನ ನಡೆಸುತ್ತೇವೆ. ಯಾರು ಯಾರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಆಡಳಿತ ಪಕ್ಷದ ಪ್ರಮುಖರು ತೀರ್ಮಾನಿಸುತ್ತಾರೆ. ನಾನು ಡಿಸಿಎಂ ಆಗಬೇಕೆಂಬ ಪೋಸ್ಟನ್ನು ಯಾರೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಹರಡಬೇಡಿ. ಈ ಎಲ್ಲ ವಿಚಾರಗಳು ಪಕ್ಷಕ್ಕೆ ಮುಖಂಡರಿಗೆ ಬಿಟ್ಟದ್ದು ಎಂದರು. ನೋಡಿ, ಯಾವ್ಯಾವ ಮಂತ್ರಿ ಸ್ಥಾನದಲ್ಲಿ ಯಾರ್ಯಾರು ಇರಬೇಕು, ಹೇಗಿರಬೇಕು, ಎಷ್ಟಿರಬೇಕು ಮತ್ತು ಯಾವಾಗ ಇರಬೇಕು, ಇದೆಲ್ಲ ಕೂಡ ಆಡಳಿತ ಪಕ್ಷವಿರುವಂಥ ಸರ್ಕಾರ ಇರುವಂಥ ಪಕ್ಷದ ಮತ್ತು ಸರ್ಕಾರದವರು ಮುಖ್ಯಮಂತ್ರಿಗಳು ಮತ್ತು ಮುಖಂಡರು ತೀರ್ಮಾನ ಮಾಡ್ತಾರೆ. ಅದು ನಡೀತದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಅಭಿಮಾನಿಗಳು ಯುಟಿ ಖಾದರ್ ಅವರು ಡಿಸಿಎಂ ಆಗುವ ಕಾಲ ಬಂದಿದೆ ಅಂತೇಳಿ ಪೋಸ್ಟ್ ಎಲ್ಲ ಹಾಕ್ತಿದ್ದಾರೆ. ಏನು ಹೇಳ್ತೀರಿ ನಮ್ಮ ಅಭಿಮಾನಿಗಳಿಗೆ? ಇಲ್ಲ, ನನ್ನೆಲ್ಲ ಅಭಿಮಾನಿಗೆ ಹೇಳೋದಿಷ್ಟೇ, ದಯವಿಟ್ಟು ಅಂಥ ಯಾವುದೇ ಪೋಸ್ಟನ್ನು ಯಾರು ಕೂಡ ಆಗಬಾರ್ದು. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಆಗ್ತದೆ. ಆದರೆ ಇವತ್ತು ಅದೆಲ್ಲವೂ ಕೂಡ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಬಿಟ್ಟಂಥದ್ದು ವಿಚಾರವಾಗಿದೆ.